Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ಹಾಯ್ ಹಲೋ ನಮಸ್ತೆ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2-ಸ್ಟಾರ್ ರೈಸ್. ಹಾಗೆಯೇ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಟಾಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್ ಮತ್ತು ಶಶಿ ಸೋಪ್. ಸೊ ವೀಕ್ಷಕರೇ, ಸಂಗೀತ ಕ್ಷೇತ್ರ ಎಂಬುದೇನಿದೆ, ಇದಕ್ಕೆ ಯಾವುದೇ ರೀತಿಯ ವಯಸ್ಸಾಗಲಿ, ಜಾತಿ ಆಗಲಿ, ಭೇದ ಆಗಲಿ, ಬಣ್ಣ ಆಗಲಿ, ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಎಲ್ರಿಗೂ ಹಿಡಿಸುವಂಥದ್ದು. ಯಾಕಂತ ಹೇಳಿದ್ರೆ ಸಂಗೀತ ಎಂಬುದು ಭಾವನೆಗಳನ್ನು ಮೆಲುಕು ಹಾಕ್ತಾ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ತೋರ್ಪಡಿಸಲಿಕ್ಕೆ ಅದನ್ನೇ ಒಂದು ತಮ್ಮ ವೇದಿಕೆಯನ್ನಾಗಿ ರೂಪುಗೊಳಿಸ್ತಾ ಬರ್ತಾ ಇರ್ತಾರೆ. ಸೊ ಹಾಗಿರುವಾಗ ಅದೆಷ್ಟೋ ಮಂದಿಗೆ ತನ್ನ ಜೀವನದ ರೂಪುರೇಷೆಯನ್ನೇ ಬದಲಾಯಿಸಿದೆ ಅಂತ ಹೇಳ್ಬೋದು. ಹಾಗಿರುವಾಗ ನಮ್ಮ ಸೂಪರ್ ಸಿಂಗರ್ ಸೀಸನ್ 1 ಏನಿದೆ, ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಈಗ ಸೂಪರ್ ಸಿಂಗರ್ ಸೀಸನ್ 2 ಕೂಡ ಆರಂಭ ಆಗಿದೆ. ಸೊ ಹಾಗಿರುವಾಗ ಅದೆಷ್ಟೋ ಹಾಡುಗಾರರು ಆಡಿಷನ್ ಅನ್ನು ಮುಗಿಸಿ, ಮೆಗಾ ಆಡಿಷನ್ ಅನ್ನು ಮುಗಿಸಿ, ಅದರಲ್ಲೂ ಈಗ ಮೊದಲ ಸುತ್ತಿಗೆ ಬಂದು ತಲುಪಿದ್ದಾರೆ. ಸೊ ಹಾಗಿರುವಾಗ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜಯ್ ಡಿಕ್ಸನ್. ಹಾಗೆಯೇ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಬರ್ಲಿಕ್ಕಿದ್ದಾರೆ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ 3 ಜಡ್ಜಸ್ ಅನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಗುರುಕಿರಣ್ ಸರ್ ಆಗಿರಬಹುದು, ಅದರ ಜೊತೆಗೆ ಕದ್ರಿ ಮಣಿಕಾಂತ್ ಸರ್ ಮತ್ತು ರಾಜಗೋಪಾಲ್ ಸರ್ ಅವರನ್ನು ಇವತ್ತಿನ ಎಪಿಸೋಡ್ಗೆ ಪ್ರೀತಿಯಿಂದ ಸ್ವಾಗತಿಸ್ತಾ. ಸೊ ಬನ್ನಿ, ನಮ್ಮ ಇವತ್ತಿನ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಮಾನಸ ಹೆಗಡೆ ಅವರು. ಸೊ ಮಾನಸ ಹೆಗಡೆ ಅವರು ಹಾಡ್ತಿರುವಂತಹ ಹಾಡು ಒಂದು ಹಿಂದಿ ಟ್ರ್ಯಾಕ್, ದುನಿಯಾ ಮೇ ಲೋಗೋಂಕೋ. ನೀವು ಕೇಳಿರ್ಬೋದು, ಒಂದು ಸೂಪರ್ ಡೂಪರ್ ಆದಂತಹ ಹಿಂದಿ ಟ್ರ್ಯಾಕ್ ಅನ್ನು ಮಾನಸ ಹೆಗಡೆ ಅವರು ಹಾಡ್ಲಿಕ್ಕಿದ್ದಾರೆ. ಸೊ ಯಾವ ರೀತಿ ಹಾಡ್ತಾರೆ ಬನ್ನಿ ನೋಡ್ಕೊಂಡು ಬರೋಣ. लोगों को धोखा कभी हो जाता है, आंखों में यारों का दिल खो जाता है. दुनिया में लोगों को धोखा कभी हो जाता है, आंखों में यारों का दिल खो जाता है. दो दिल दोनों जवान, पर्दा हाँ अपनों से कैसा पर्दा, पर्दा हाँ पर्दा हाँ
ಇದು ಸುನಿಧಿ ಚೌಹಾಣ್ ವರ್ಷನ್ ಅಲ್ಲ ನೀವು ಹಾಡಿರೋದು? ಹಾಂ, ಅದೇ, ಯಾಕಂದರೆ ಅವರದಲ್ಲಿ ಎಕ್ಸ್ಪ್ರೆಷನ್ಸ್ ತುಂಬ ಸಖತ್ತಿರ್ತದೆ ಅವ್ರದ್ದು. ಯಾಕಂದರೆ ಅವರ ವೆಸ್ಟರ್ನ್ ಆ್ಯಕ್ಸೆಂಟ್, ಅವರ ಥ್ರೋ ಎಕ್ಸ್ಪ್ರೆಷನ್, ಆ ಆ್ಯಟಿಟ್ಯೂಡ್ ಸಾಂಗ್ ಇದು ಅದೆಲ್ಲ ಮಿಸ್ ಇತ್ತು. ನೀವಂದರೆ ಓಕೆ ಸ್ಟ್ರೈಟ್ ಹಾಡಿದ್ದೀರಿ, ಸಾಂಗ್ ಒಪ್ಪಿಸಿದಿರಿ, ನೋ ಪ್ರಾಬ್ಲಮ್, ಚೆನ್ನಾಗಿತ್ತು. ಬಟ್ ಆ ಡೈನಾಮಿಕ್ಸ್, ಅವರ ಥ್ರೋ, ಆ ಏನು ಹೇಳ್ತಾರೆ ಅದರ ಪವರ್ ಸಾಂಗ್ ಇದು ಸಾಕಾಗಲಿಲ್ಲ. ಆಮೇಲೆ ಪರದ ಅಲ್ಲಿ ಬರಬೇಕಾದ್ರೆ ಎಲ್ಲ ಎನರ್ಜಿ ಡ್ರಾಪ್ ಆಗ್ತಾಯಿತ್ತು. ಹಾಂ ಬಟ್ ಓಕೆ, ಅದೇ ಏನಿದೆ ಸಸ್ಟೈನಿಟಿ ಮತ್ತು ಓವರಾಲ್ ಆ ಸಾಂಗಿಗೆ ಬೇಕಾಗೋ ಅಟ್ಯಾಕ್ ಇಟ್ ವಾಸ್ ಮಿಸ್ಸಿಂಗ್. ಸ್ಟ್ರೈಟಾಗಿ ಹಾಡಿದ್ದೀರಿ, ನಾನು ಹೇಳಿದ್ನಲ್ಲ ಆ ಸಾಂಗ್ನ ಪವರ್ ಕಡಿಮೆ ಇತ್ತು. ಲೆಟ್ಸ್ ಸಿ. ಓಕೆ ಸರ್, ಥ್ಯಾಂಕ್ ಯು. ಮನಸ, ಅದೇ ನೀವು ಪ್ರೀವಿಯಸ್ ಎಪಿಸೋಡಲ್ಲಿ ಹಾಡಿರುವಂತಹ ಸಾಂಗ್, ಅದರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಈ ಸಲ ಚೆನ್ನಾಗಿ ಸಾಂಗ್ ಹಾಡ್ತೀರಾ ಅಂತ. ಅಂದರೆ ರಾಜಗೋಪಾಲ್ ಸರ್ ಹೇಳ್ದಂಗೆ ನೀವು ಜಸ್ಟ್ ಅದನ್ನು ಒಪ್ಪಿಸಿದ್ದೀರಾ ಅಷ್ಟೇ. ಆ ಸಾಂಗಲ್ಲಿ ಬೇಕಾಗಿರೋ ಒಂದು ಜೋಶ್, ಆಮೇಲೆ ಒಂದು ಎಕ್ಸ್ಪ್ರೆಷನ್ ಏನಿದೆಯೋ ಅದು ಕಂಪ್ಲೀಟ್ ಮಿಸ್ಸಿಂಗ್ ಇತ್ತು ಇದರಲ್ಲಿ. ಆ್ಯಂಡ್ ಪಿಚ್ಚಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಆಲ್ಸೋ ಯು ಹ್ಯಾವ್ ಟು ರಿಯಲಿ ಲುಕ್ ಇನ್ ಟು ಇಟ್. ಇನ್ನೊಂದು ಲ್ಯಾಂಗ್ವೇಜನ್ನು ಹಾಡಿದಾಗ ಆಲ್ಮೋಸ್ಟ್ ಅದನ್ನು ಪ್ರಾಪರಾಗಿ ಪ್ರೊನೌನ್ಸಿಯೇಷನ್ ಕೊಡಬೇಕು. ಅದೇ ಐ ಫೆಲ್ಟ್ ದ ಜೋಶ್ ವಾಸ್ ಮಿಸ್ಸಿಂಗ್ ಇನ್ ದ ಸಾಂಗ್. ಯಾ, ಗುಡ್ ಲಕ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮಾನಸ ಹೆಗ್ಡೆ ಅವರು ಹಾಡಿಯಂತಾಯ್ತು. ಆಲ್ ದ ವೆರಿ ಬೆಸ್ಟ್ ಮಾನಸ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಯಾರು ಅಂತ ಹೇಳಿದ್ರೆ ವನಿತಾ ಫ್ರಮ್ ಧಾರವಾಡ. ಸೊ ವನಿತಾ ಅವರು ಹಾಡ್ತಾ ಇರುವಂತಹ ಹಾಡು ತುತ್ತಮುತ್ತ ಸಿನಿಮಾದ ಹಾಡು, ತುಸು ಮೆಲ್ಲನೆ ಬೀಸುವ ಗಾಳಿ ಏನು ಅಂತ ಹಾಡು. ಹಾಡಿನ ಪದಗಳೇ ತುಂಬಾ ಚೆನ್ನಾಗಿವೆ. ಸೊ ವನಿತಾ ಅವರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ನೋಡ್ಬೇಕು. ಸೊ ಲೆಟ್ಸ್ ವೆಲ್ಕಮ್ ವನಿತಾ ಆನ್ ಸ್ಟೇಜ್. ವನಿತಾ, ಹಾಂ ಸರ್. ಪ್ರೀವಿಯಸ್ ಎಪಿಸೋಡಲ್ಲಿ ಚೆನ್ನಾಗಿ ಹಾಡಿದ್ರಿ. ಸೊ ಇದರಲ್ಲೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಸಿ ಬೇಸಿಕಲಿ ಯು ಆರ್ ಗುಡ್ ಇನ್ ಎಕ್ಸ್ಪ್ರೆಷನ್ಸ್. ಯುವರ್ ಎಕ್ಸ್ಪ್ರೆಷನ್ಸ್ ಆರ್ ರಿಯಲಿ ಗುಡ್. ಆ ಒಂದು ಹಸ್ಕಿ ಇಮಿಡಿಯೇಟ್ಲಿ ಚೇಂಜ್ ಮಾಡೋದಾಗಲಿ ಎಲ್ಲ ಅದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ನನಗೇನು ಅನಿಸ್ತಂದ್ರೆ ಇನ್ನೂ ಸ್ವಲ್ಪ ಕೆಲವು ಕಡೆಗಳಲ್ಲಿ ಇನ್ನೂ ಓಪನ್ ಆಗಿ
ಬರಬಹುದು, ಓಪನ್ ಆಗಿ ಸಿಂಗ್ ಮಾಡ್ಬೋದು ಅಂತ. ಹಾಂ ಸರ್. ಮತ್ತು ಚರಣದಲ್ಲಿ ಪಿಚ್ಚಿಂಗ್ ಎಲ್ಲ ಮಿಸ್ ಆಯಿತು. ಅದು ಇನ್ನೂ ವರ್ಕ್ ಮಾಡಿ ಸ್ವಲ್ಪ ಓಪನ್ ಆಗಿ ಕೂಡ ಹಾಡೋದು, ಅಂದರೆ ತುಂಬ ಶ್ರಿಲ್ಲಾಗಿ ಹಾಡೋದ್ರ ಬದಲು ಓಪನ್ ಆಗಿ ಕೂಡ ಹಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಗುಡ್ ಲಕ್. ಹಾಂ ಸರ್, ಥ್ಯಾಂಕ್ ಯು. ಇನ್ನೂ ಕೂಡ ಕಂಟೆಸ್ಟೆಂಟ್ ಬರ್ಲಿಕ್ಕಿದ್ದಾರೆ. ಆದರೆ ನಮ್ಮ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಪುಟ್ಟ ಬ್ರೇಕ್ ತಗೊಳ್ಳುವಂತ ಟೈಮ್ ಬಂದಿದೆ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ, ಹಾಗೇನೆ ನಿಮ್ಮ ಫೇವರೇಟ್ ಸಿಂಗಿಂಗ್ ರಿಯಾಲಿಟಿ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಸೆಟಡಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್ ಮತ್ತು ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್. ಸೊ ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಂಗೀತ ಎಂಬುದು ಈ ಕೆಲವರು ಇಷ್ಟ ಇಲ್ಲ ಅಂತ ಹೇಳಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವರದ್ದು ಹವ್ಯಾಸ ಆಗಿರುತ್ತೆ, ಇನ್ ಕೆಲವರು ಹವ್ಯಾಸವನ್ನು ಪ್ರತಿಭೆಯನ್ನಾಗಿ ರೂಪಿಸ್ಕೊಳ್ತಾರೆ, ಇನ್ ಕೆಲವರು ಅದೇ ಪ್ರತಿಭೆಯನ್ನು ತಮ್ಮ ಸಾಧನೆಯ ಹಾದಿಯನ್ನಾಗಿ ಮಾಡ್ಕೊಳ್ತಾರೆ. ಸೊ ಹಾಗಿರುವಾಗ ನಮ್ಮಲ್ಲೂ ಕೂಡ ಎಷ್ಟೋ ಕಂಟೆಸ್ಟೆಂಟ್ ಅವರು ತಮ್ಮ ಪ್ರತಿಭೆಯನ್ನು ಸಾಧನೆಗೆ ರೂಪಾಂತರಗೊಳಿಸಲಿಕ್ಕೆ ಎಷ್ಟೋ ಜನ ಬಂದಿರಬಹುದು. ಎಸ್ ವೀಕ್ಷಕರೇ, ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ನ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ದೀಪ ಹವನೂರ್ ಇವರು. ಸೊ ದೀಪ ಹವನೂರ್ ಅವರು ಹಾಡ್ತಾ ಇರುವಂತಹ ಹಾಡು ಶ್ರೀನಿವಾಸ ಕಲ್ಯಾಣ ಸಿನಿಮಾದ ಹಾಡು, ನಾನೇ ಭಾಗ್ಯವತಿ ನಾನೇ ರೂಪವತಿ ಅನ್ನುವಂತಹ ಸೂಪರ್ ಆದಂತಹ ಹಾಡು. ಬನ್ನಿ ಯಾವ ರೀತಿ ಹಾಡ್ತಾರೆ, ಲೆಟ್ಸ್ ವೆಲ್ಕಮ್ ದೀಪ ಹವನೂರ್.
ದೀಪಾ ಹವನೂರವರೇ, ಎಸ್ ಸರ್. ತುಂಬ ಚೆನ್ನಾಗಿತ್ತು. ಅಂದರೆ ಹೋದ ಎಪಿಸೋಡ್ಗಳಲ್ಲಿ ಚೆನ್ನಾಗಿ ಹಾಡಿದ್ರಿ. ಸೊ ಎಕ್ಸ್ಪೆಕ್ಟೇಷನ್ ಇತ್ತು, ಈ ಸಲ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಯಿತು. ಸಂಗತಿಗಳು ಚೆನ್ನಾಗಿದ್ದು, ಚರಣದಲ್ಲಿ ಏನೋ ಸ್ವಲ್ಪ ಮೇಲೆ ಹೈ ಪಿಚ್ ಎಲ್ಲ ಫಾಲ್ಸೆಟ್ಟದಲ್ಲಿ ಹಾಡ್ದಂಗಿತ್ತು. ಬಟ್ ಮೇ ಬಿ ಟು ಮ್ಯಾಚ್, ಬಟ್ ಶ್ರುತಿ ಕರೆಕ್ಟ್ ಆಗಿತ್ತು. ಓಕೆ, ಗುಡ್ ಲಕ್. ಧನ್ಯವಾದಗಳು ಸರ್. ದಿಬಾ ಅವರೇ, ಚೆನ್ನಾಗಿತ್ತು ಹಾಡಿದ್ದು. ಯಾವತ್ತೂ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದರೆ ನೆಕ್ಸ್ಟ್ ಅದನ್ನು ಇದೇನಾಗುತ್ತೆ ನಮಗೆ, ದೀಪಾ ಹಾವನೂರ್ ಅಂತ ಎಲ್ಲ ಬಂದ ತಕ್ಷಣ ದೀಪಾ ಹಾವನೂರ್ ಅಂತ ಹೇಳಿದರು. ಆ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ದೀರಾ. ಸೊ ಇದು ಚೆನ್ನಾಗಿತ್ತು, ಹಾಡಿದ್ದು ಚೆನ್ನಾಗಿತ್ತು. ಸ್ವಲ್ಪ ಟ್ರೈ ಮಾಡಿ, ವಾಯ್ಸ್ ಕಲ್ಚರ್ ಎಕ್ಸಸೈಸ್ ಸ್ವಲ್ಪ ಟ್ರೈ ಮಾಡಿ. ಎಸ್ ಸರ್. ಗೊತ್ತಾಗಿದೆಯಲ್ಲ ನಿಮಗೆ, ವಾಯ್ಸ್ ಕ್ವಾಲಿಟಿಯಲ್ಲಿ ಸ್ವಲ್ಪ ಅಂದರೆ ಆಟೋ ಶೇಕ್ ಬರ್ತಾ ಇದೆ ಯೂಶ್ವಲಿ. ಅದನ್ನು ಕಂಟ್ರೋಲ್ ಮಾಡಬೇಕು, ಟೈಮ್ ತಗೊಳುತ್ತೆ, ಅದು ಕಂಟ್ರೋಲ್ ಮಾಡಬೇಕು. ಬಟ್ ಸಿಂಗಿಂಗ್ ವಾಸ್ ರಿಯಲಿ ಗುಡ್, ವೆರಿ ಗುಡ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. ದೀಪ ಅವರೇ, ಗುರುಜಿ ಹೇಳ್ದಂಗೆ ಸ್ವಲ್ಪ ನನಗನ್ಸಿದ್ದು ವಾಯ್ಸ್ ಸ್ವಲ್ಪ ಶೇಕಿ ಇತ್ತು ಅಂತ ಕೆಲವು ಕಡೆ. ಆಮೇಲೆ ಏನು ಡುಯೆಟ್ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ? ಬೈ ಹೆಟ್ ಬರೋದು ಒಂದು ಸ್ವಲ್ಪ ನೆನಪಾಗಿದ್ದಿದೆ ಸರ್ ಈಗ. ಇಲ್ಲ, ಚೆನ್ನಾಗಿತ್ತು. ಏನಂದರೆ ರಾಜ್ಕುಮಾರ್ ಸರ್ ಎಂಟ್ರಿ ಇದೆಯಲ್ಲ, ಸೆಕೆಂಡ್ ಚರಣ, ಆ ಎಂಟ್ರಿ ಫಸ್ಟ್ ಫ್ರೇಸ್ ಸ್ವಲ್ಪ ಏನೋ ಆ ಎಂಟ್ರಿ ಒರಿಜಿನಲ್ ಸ್ಟೈಲ್ ಥರ ಅದು ಸ್ವಲ್ಪ ಏನೋ ಒರಿಜಿನಲ್ ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಬಟ್ ಇಟ್ ವಾಸ್ ಕರೆಕ್ಟ್. ಸೆಕೆಂಡ್ ಟೈಮ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಸೆಕೆಂಡ್ ಲೈನ್, ಫಸ್ಟ್ ಎಂಟ್ರಿ ಸ್ವಲ್ಪ ಏನೋ ಸ್ವಲ್ಪ ಡಿಫ್ರೆಂಟ್ ಥರ ಹಾಡ್ದಾಗಿತ್ತು. ಬಟ್ ಓವರ್ ಆಲ್ ಇಟ್ ವಾಸ್ ಸೌಂಡಿಂಗ್ ವೆರಿ ಗುಡ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಯಾರು ಅಂತ ಹೇಳಿದ್ರೆ ಪವನ್ ರೈ ಅವರು. ಸೊ ಪವನ್ ರೈ ಅವರು ಹಾಡ್ತಾ ಇರುವಂತಹ ಹಾಡು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಯಜಮಾನ ಸಿನಿಮಾದ ಹಾಡು. ಈಗ ಕೂಡ ಆ ಸಿನಿಮಾ ಬಂದ್ರೆ ಯಾರು ಕೂಡ ತಪ್ಪದೆ ನೋಡದೆ ಮಾತ್ರ ಕುತ್ಕೊಳ್ಳಲ್ಲ, ಖಂಡಿತವಾಗ್ಲೂ ನೋಡ್ತಾರೆ. ಅಷ್ಟು ಚೆನ್ನಾಗಿರುವಂತ ಸಿನಿಮಾದ ಹಾಡು. ಸೊ ಬನ್ನಿ ಪವನ್ ರೈ ಅವರು ಯಾವ ರೀತಿ ಹಾಡ್ತಾರೆ ಕೇಳ್ಕೊಂಡು ಬರೋಣ. ಅಂತರಾಳವಾಗಿದೆ ಇಂದು ಕಂಡ ನೋಟವೇ ಗಟ್ಟಿ ಮೇಳವಾಗಿದೆ. ರಾಗ ಎನ್ನದೆ ಅನುರಾಗ ಎನ್ನದೆ ಪ್ರೀತಿ ಎನ್ನದೆ ಹೊಸ ಮಾಯೆ ಎನ್ನದೆ. ಓ ಮೈನಾ ಏನಿದು ಮಾಯೆ, ಮಳೆ ಇಲ್ಲದೆ ಮೈ ನೆನೆಯೋ ಮಾಯದ ಮಾಯೆ. ಕಾವೇರಿ ತೀರದಲ್ಲಿ ಬರೆದೆನು ನಿನ್ನ ಹೆಸರ, ಮರಳೆಲ್ಲ ಒಂದಾಯ್ತು ಯಾವ ಮಾಯೆ. ಬಿದಿರಿನ ಕಾಡಿನಲ್ಲಿ ಕೂಗಿದೆ ನಿನ್ನ ಹೆಸರ, ಬಿದಿರೆಲ್ಲ ಕೊಳಲಾಯ್ತು ಯಾವ ಮಾಯೆ. ಸೂತ್ರವೂ ಇರದೆ ಗಾಳಿಯೂ ಇರದೆ ಬಾನಲಿ ಗಾಳಿ ಪಟವಾಗಿರುವೆ. ಇಂಥ ಮಾಯಾವಿ ಸಂತೋಷ ಏನೇನೇ ಮೈನಾ. ಓ ಮೈನಾ ಏನಿದು ಮಾಯೆ, ಮಳೆ
ಪ್ರೀತಿಗೆ ಬೆಂಕಿಯನ್ನು ಹತ್ತಿಸುವ ಮಾಯೆ, ಮೀನುಗಳೇ ಗಾಳ ಬೀಸು ಯಾವ ಮಾಯೆ, ಆಕಾಶಕ್ಕೆ ಬಲೆಯ ಬೀಸಿ ಮೋಡ ನಗುವ ಮರ್ಮ ಏನು, ಇಂಥ ಮಾಯಾವಿ ಸಂತೋಷ ಏನೇನೆ ಮೈನಾ, ಓ ಮೈನಾ ಓ ಮೈನಾ ಏನಿದು ಮಾಯೆ. ಪವನ್ ರಾಯ್ ನಮಸ್ತೆ. ಅಗೇನ್ ಆ್ಯಂಡ್ ಅಗೇನ್ ಎಲ್ಲ ಹೇಳ್ತಾ ಇರೋದೇನೆಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಬಿಲ್ಡ್ ಮಾಡಿದ್ದೀರಾ ಪ್ರೀವಿಯಸ್ ರೌಂಡ್ಸಲ್ಲೆಲ್ಲ. ಬಟ್ ಇವತ್ತಿದ್ದು ಪರ್ಫಾರ್ಮೆನ್ಸ್ ಐ ಡೋಂಟ್ ನೋ ಇಫ್ ಇಟ್ಸ್ ಸಾಂಗ್ ವಾಸ್ ಗುಡ್, ಬಟ್ ಯುವರ್ ಇನ್ವಾಲ್ವ್ಮೆಂಟ್ ಇನ್ ದ ಸಾಂಗ್ ವಾಸ್ ವೆರಿ ತುಂಬ ಒಂದು ನೀರಸವಾಗಿತ್ತು. ಐ ಎಕ್ಸ್ಪೆಕ್ಟೆಡ್ ಮೋರ್ ಫ್ರಮ್ ಯು. ಪಿಚ್ಚಿಂಗ್ ಆಗಲಿ, ಟೈಮಿಂಗ್ ಆಗಲಿ, ಆಮೇಲೆ ಚರಣದಲ್ಲೂ ಅಷ್ಟೇ, ಪ್ರೊನೌನ್ಸಿಯೇಷನ್ ಎಲ್ಲನೂ. ನನಗೆ ಸಾಂಗಲ್ಲಿ ನೀವು ಕಂಪ್ಲೀಟ್ ಇನ್ವಾಲ್ವ್ ಆದಂಗೆ ಫೀಲ್ ಆಗಲಿಲ್ಲ. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್. ಸೊ ಗುಡ್ ಲಕ್. ಓಕೆ ಸರ್. ಕಾನ್ಸಂಟ್ರೇಟ್. ಪವನ್ ಸರ್, ಲಾಸ್ಟ್ ರೌಂಡ್ ಹೇಳಿ ಚೆಲುವೆ ಹೌದು ಸರ್. ಆ ಪದ್ಯೋಗಲ ಒಂದೇಕಲ ಸಂಬಂಧ ಐಜಿ. ಓಕೆ ಸರ್. ಅವು ಇಟ್ ವಾಸ್ ವೆರಿ ಪರ್ಫೆಕ್ಟ್. ಇಟ್ ಮಿಸ್ಟೇಕ್ಸೇ ಇತ್ತಜಿ, ಅದು ಪರ್ಫೆಕ್ಟ್ ಆದಿತ್ತಾನೆ. ನೆಟ್ಟು ನಿಜವಾದ ಪಂದ್ಪಂಡ ಇಡೀ ಪದ್ಯ ಫುಲ್ ಸಾಂಗ್ ಯುವರ್ ಔಟ್ ಆಫ್ ಪಿಚ್. ಓಕೆ ಫುಲ್ ಸಾಂಗ್ ಸ್ಟಾರ್ಟ್ ಹಿಡ್ದು ಎಂಡ್ ಮುಟ್ಟ ಒಂಜಿ 10-15% ಮಾತ್ರ ಕರೆಕ್ಟ್ ಅನ್ನು ಬರೋಂಥದ್ದು. ವೆದರ್ ಇಟ್ ವಾಸ್ ಔಟ್ ದೇಗ, ವೆದರ್ ಯು ಕುಡ್ ಹಿಯರ್ ದ ಟ್ರ್ಯಾಕ್ ಪ್ರಾಪರ್ಲಿ ಅಥವಾ ಪ್ರಾಕ್ಟೀಸ್ ಫಸ್ಟ್ ಟೈಮ್ ಬಂದ್ಬಿನ ಸಾಂಗ್. ಒಂದು ಲೋ ಪಿಚ್ ಕಷ್ಟ ಅತ್ತೆ ಏನು ಲೋ ಪಿಚ್ದತ್ತೆ ಅನ್ ಪಿಚ್ಡ್ ಉಪ್ಪನಾಗ ಹೈ ಪಿಚ್ ಆಂಡಲ್ಲ ಶ್ರುತಿ ಕುಲ್ಲೋಡದ ಶ್ರುತಿ ಡಿತ್ತಜಿ ಸಾಂಗ್. ಇಟ್ ವಾಸ್ ಟೋಟ್ಲಿ ಔಟ್. ಓಕೆ ಫುಲ್ ಸಾಂಗ್. ಓಕೆ ಓಕೆ ಸರ್. ಮುರಣಿದ ಇಟ್ ವಾಸ್ ವೆರಿ ಪರ್ಫೆಕ್ಟ್. ಐಕಲ ಅವೇ ಸಿಂಗರ್ ಅಂದಿತ್ತೆ ಕೇರಳ ಕೇಂಡ ಅವೇ ಸಿಂಗರ್ ಒಂದು ಬಂತಿನ ಮಂಡ ಕನ್ಫ್ಯೂಸ್ ಆಗ್ಬಿಡು ಅಂಚೆ ಇತ್ತಂದು ಎಕ್ಸ್ಪೆಕ್ಟೇಷನ್ ಹೈಕ್ ಆಗ್ಬಿಡು. ಇಟ್ಸ್ ಅ ಕಾಂಪಿಟೇಷನ್. 1 ಸೆಕೆಂಡ್. ಪವನ್ ಅಬ್ಸರ್ವ್ ಮಾಡ್ತಾರ ಟೆಂಪೋ ಲ್ಯಾಗ್ ಅವತ್ತು ಇರು ಪಿರ 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 ಬರೋಂದಿರ್ತಾರೆ. ಆ ಟೆಂಪೋ ದೊಡ್ಡಗೆ ಜೆಲ್ಲ ಒಂದಿತ್ತು ಸರ್, ಅದು ಅಬ್ಸರ್ವ್ ಮಾಡ್ತಾರೆ ಅಂದು ಒಂಚೂರು ತೂ ಅನ್ಲೆ. ಓಕೆ ಸರ್. ಟೆಂಪೋ ಎಕ್ಸಾಕ್ಟ್ ಕ್ಲಿಕ್ ಕರೆಕ್ಟ್ ಗ್ರೂಟ್ ಉಪ್ಪೋಡು ಇಜ್ಜಡ ಐ ಮೀನ್ ಎಂಕ್ಲೆ ಡಿಸ್ಟರ್ಬ್ ಆಗ್ಬೋದು ಅಂಚ. ಓಕೆ ಯಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನೂ ಕೂಡ ಕಂಟೆಸ್ಟೆಂಟ್ ಬರ್ಲಿಕ್ಕಿದ್ದಾರೆ. ಆದರೆ ನಮ್ಮ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಪುಟ್ಟ ಬ್ರೇಕ್ ತಗೊಳ್ಳುವಂತಹ ಟೈಮ್ ಬಂದಿದೆ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ, ಹಾಗೇನೆ ನಿಮ್ಮ ಫೇವರೇಟ್ ಸಿಂಗಿಂಗ್ ರಿಯಾಲಿಟಿ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಸೆಟಡಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್ ಮತ್ತು ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್. ಸೊ ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಂಗೀತ ಎಂಬುದು ಈ ಕೆಲವರು ಇಷ್ಟ ಇಲ್ಲ ಅಂತ ಹೇಳಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವರದ್ದು ಹವ್ಯಾಸ ಆಗಿರುತ್ತೆ, ಇನ್ ಕೆಲವರು ಹವ್ಯಾಸವನ್ನು ಪ್ರತಿಭೆಯನ್ನಾಗಿ ರೂಪಿಸ್ಕೊಳ್ತಾರೆ, ಇನ್ ಕೆಲವರು ಅದೇ ಪ್ರತಿಭೆಯನ್ನು ತಮ್ಮ ಸಾಧನೆಯ ಹಾದಿಯನ್ನಾಗಿ ಮಾಡ್ಕೊಳ್ತಾರೆ. ಸೊ ಹಾಗಿರುವಾಗ ನಮ್ಮಲ್ಲೂ ಕೂಡ ಎಷ್ಟೋ ಕಂಟೆಸ್ಟೆಂಟ್ ಅವರು ತಮ್ಮ ಪ್ರತಿಭೆಯನ್ನು ಸಾಧನೆಗೆ ರೂಪಾಂತರಗೊಳಿಸಲಿಕ್ಕೆ ಎಷ್ಟೋ ಜನ ಬಂದಿರಬಹುದು. ಸೊ ವೀಕ್ಷಕರೇ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ವರುಣ್ ಅವರು. ಸೊ ವರುಣ್ ಅವರು ಹಾಡ್ತಾ ಇರುವಂತಹ ಹಾಡು ಅಶ್ವಮೇಧ ಸಿನಿಮಾದ ಹಾಡು. ನೀವು ಕೇಳಿರ್ಬಹುದು, ಹೃದಯ ಸಮುದ್ರ ಕಲಕಿ ಅಂತ ಹೇಳಿ ಸೂಪರ್ ಆದಂತಹ ಒಂದು ಡೈನಾಮಿಕ್ ಪವರ್ಫುಲ್ ಆದಂತಹ ಹಾಡು ಅಂತ ಹೇಳ್ಬೋದು. ಸೊ ವರುಣ್ ಅವರು ಅದೇ ಜೋಶಲ್ಲಿ ಹಾಡ್ತಾರಾ ಇಲ್ವಾ, ಸೊ ಜಡ್ಜಸ್ ಅವರ ಮನ ಗೆಲ್ತಾರಾ ಇಲ್ವಾ, ಬನ್ನಿ ನೋಡ್ಕೊಂಡು ಬರೋಣ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು
ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಚಂದ್ರರೇ ನಿನ್ನ ಕಂಗಳು ಗಿರಿ ಶೃಂಗವೇ ನಿನ್ನ ಅಂಗವೋ ಓ ಓ ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವು ಜೀವ ಜೀವದಲ್ಲಿ ಬೆರೆತು ಹೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ದುರಾದೆಯ ಪ್ರಾಣಾಶ್ವವೇ ಮರೆಯಾದೆಯ ದಿಟ್ಟ ಹೆಜ್ಜೆ ಗಿಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಅರುಣ್ ಸರ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆರ್ಕೆಸ್ಟ್ರಾ ರೆಗ್ಯುಲರ್ ಸಾಂಗ್ ಅಲ್ವ ಇದು? ಎಲ್ಲರೂ ಹಾಡ್ತಾರೆ. ಏನಂದರೆ ಓಪನಿಂಗಿಂದನೇ ಆ ಎನರ್ಜಿ ಇದೆಯಲ್ಲ, ಪವರ್. ರಾಜ್ಕುಮಾರ್ ಸರ್ ಹೆಂಗೆ ಹಾಡಿದ್ದಾರೆ ಅಂದರೆ ಹೃದಯ ಸಮುದ್ರ ಅಂದರೆ ಆ ಪಂಚ್, ಆ ಏನು ಹೇಳ್ತಾರೆ ಅಗ್ರೆಸಿವ್ನೆಸ್, ಅದು ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಅನಿಸಿತು. ಓಕೆ, ನೀವು ನೀಟಾಗಿ ಒಪ್ಪಿಸಿದ್ದೀರ. ಹಾಡಲ್ಲಿ ಎಲ್ಲಿಯೂ ಮಿಸ್ಟೇಕ್ಸ್ ಅಂದಂಗೆ ಅಷ್ಟೇನು ಅನಿಸ್ಲಿಲ್ಲ, ಚೆನ್ನಾಗಿತ್ತು. ಅದೇ ಆ ಎನರ್ಜಿ ಇದೆಯಲ್ಲ, ಫೋರ್ಸ್, ಪವರ್, ಅಗ್ರೆಸಿವ್ನೆಸ್, ಅದೆಲ್ಲ ಸ್ವಲ್ಪ ಮಿಸ್ಸಿಂಗ್. ನೀಟಾಗಿ ಹಾಡಿದ್ರಿ. ಆಮೇಲೆ ದಿಕ್ಪಾಲಕರೇ ಅಂತ ಬರುತ್ತಲ್ಲ ಚರಣದಲ್ಲಿ, ಅಲ್ಲಿ ಸ್ವಲ್ಪ ಅಲ್ಲಿ ಬರ್ತಾ ಸ್ವಲ್ಪ ಟೆಂಪೋ ಕ್ಲ್ಯಾಶ್ ಆಯಿತು. ಸ್ವಲ್ಪ ನೀವು ರಿದಮ್ಗೆ ಕೂರ್ತಾ ಇರಲಿಲ್ಲ, ಆಮೇಲೆ ಬಂದ್ರಿ ಅಷ್ಟೇ. ಮತ್ತು ಬೇರೆ ಮೇಜರ್ ಮಿಸ್ಟೇಕ್ಸ್ ಅಂತ ನನಗೇನು ಅನಿಸ್ಲಿಲ್ಲ. ಲೆಟಸ್ರಿ ಗುರುಜಿ ಏನು ಹೇಳ್ತಾರೆ ಕೇಳೋಣ. ಥ್ಯಾಂಕ್ ಯು ಸರ್. ವರುಣ್ ಸರ್, ನಿಮ್ಮ ಬ್ಯಾಕ್ಗ್ರೌಂಡ್ ಏನು? ಬ್ಯಾಕ್ಗ್ರೌಂಡ್ ಸುಗಮ ಸಂಗೀತ. ಹಾಡ್ತೀರಾ ರೆಗ್ಯುಲರು? ಹಾಂ, ಹಾಡ್ತಾ ಇರ್ತೀನಿ. ಎಲ್ಲಿ? ಗಾನಸಿರಿ ಕಿರಣ್ ಕುಮಾರ್, ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ. ಓಕೆ, ಚೆನ್ನಾಗಿತ್ತು, ಹಾಡಿದ್ದು ಚೆನ್ನಾಗಿತ್ತು. ಅದೇ ಒಂದೇನಂದರೆ ಈ ರಾಜ್ಕುಮಾರ್ ಅವರು ಹಾಡಿದ ಸಾಂಗ್ಸ್ ಹಾಡೋದಂದರೆ ಎಕ್ಸ್ಪ್ರೆಷನ್ ಅವರು ಕೊಟ್ಟಂಗೆ ಕೊಡೋದು, ಇನ್ನೊಬ್ಬರು ಇಮಿಟೇಟ್ ಮಾಡೋದು ಕಷ್ಟ. ಯಾಕೆಂದರೆ ರಾಜ್ಕುಮಾರ್ ಪರ್ಫಾರ್ಮರ್ ಆಗಿದ್ದರಿಂದ ಎಕ್ಸ್ಪ್ರೆಷನ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಆ ಯೂಸ್ ಆಗಲ್ಲ, ಡೆಫಿನೆಟಾಗಿ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿ ಹಾಡಿದೀಯಾ, ನನಗೆ ಇಷ್ಟ ಆಯಿತು, ಚೆನ್ನಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ಚೆನ್ನಾಗಿತ್ತು ಜೋಶ್. ಅದೇ ಇನ್ನೂ ಗುರು ಸರ್ ಮತ್ತು ಹೇಳ್ದಂಗೆ ರಾಜ್ ಸರ್ ಹೇಳ್ದಂಗೆ ಆ ಜೋಶನ್ನು ತೊಗೊಂಡು ಬರೋದು ಅದು ಬೈ ಎಕ್ಸ್ಪೀರಿಯನ್ಸ್ ಓನ್ಲಿ ಯು ಕ್ಯಾನ್ ಬ್ರಿಂಗ್. ಸೊ ಐ ಲೈಕ್ಡ್ ಇಟ್. ಜೋಶ್ ಇತ್ತು, ಬಟ್ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಚರಣದಲ್ಲಿ ಟೈಮಿಂಗ್ ಮಿಸ್ ಆಯಿತು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಯಾವಾಗಲೂ ಇರುವ ಹಾಗೆ ಇವತ್ತು ಕೂಡ ಎಲಿಮಿನೇಷನ್ ಇದೆ, ಸೆಲೆಕ್ಷನ್ ಇದೆ. ಸೊ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅಥವಾ ಡೇಂಜರ್ ಝೋನಿಗೆ ಹೋಗ್ತಾರೆ, ಓವರ್ ಟು ಜಡ್ಜಸ್. ಮತ್ತು ಇದರಲ್ಲಿ ಇಬ್ಬರನ್ನೇ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾರು ಸೆಲೆಕ್ಟ್ ಆಗ್ಬೋದು? ಮೈಕ್ ಇದೆಯಾ ಕೈಲಿ? ಯಾರು ಸೆಲೆಕ್ಟ್ ಆಗ್ಬೋದು ಈ ರೌಂಡಲ್ಲಿ ಡೈರೆಕ್ಟರ್ ಎಂಟ್ರಿಗೆ? ಮೇಡಮ್. ಮತ್ತು
ಹಾಂ ನಾನು ಓಕೆ. ಮನಸ, ಮೇಡಮ್. ಮತ್ತೆ ಅವರು ವರುಣ್. ಓಕೆ. ಪವನ್ ಯಾರು ಸೆಲೆಕ್ಟ್ ಆಗ್ಬೋದು ಈ ರೌಂಡಲ್ಲಿ? ಒಂದು ವರುಣ್, ಹಾಂ. ಮತ್ತೊಂದು ಇವರ ಓಕೆ. ಈಗ ಓಟ್ ಯಾರಿಗೆ ಎಲ್ಲ ಎಷ್ಟೆಷ್ಟು ಬಿತ್ತು ನೋಡಿ. ದೀಪ ಅವ್ರಿಗೆ 2 ಓಟು, ವನಿತಾಗೆ 1 ಓಟು, ಮಾನಸಾಗೆ 1 ಓಟು, ವರುಣಿಗೆ ಎಷ್ಟು ಓಟು? ಹಾಂ, 2 ಓಟು. ಜಾಸ್ತಿ ಬಂದಿದೆ ಯಾರಿಗೆ ಓಟು? ಒಂದು ವರುಣ್, ಮತ್ತೆ ಮತ್ತೊಂದು ಅವರು ಮೇಡಮ್. ಆಯ್ತಲ್ಲ, ನೀವೇ ಸೆಲೆಕ್ಟ್ ಮಾಡಿದ್ರಲ್ಲ. ಇಬ್ರು ಈ ಸೈಡ್ ನಿಂತ್ಕೊಳ್ಳಿ ಅಷ್ಟೇ. ನಮ್ಮ ಕೆಲಸ ಈಸಿ ಮಾಡಿದ್ರಿ, ನೀವೇ ಮಾಡಿ. ನಾವೇನು ಎತ್ಕೊಂಡು ಹೋಗ್ತೀವಿ, ನೀವೇ ಕೂತ್ಕೊಳ್ಳಿ ಈ ಕಡೆ. ಓಕೆ. ಅಲ್ಲ, ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. 3 ಅಫ್ಕೋರ್ಸ್ ಡೇಂಜರ್ ಝೋನಿಗೆ ಮತ್ತೆ ಸೆಲೆಕ್ಟ್ ಆಗ್ಬೋದು. ಇಲ್ಲಿ ಏನಾಗತ್ತಿರುತ್ತೆ, ನಾವು ರೌಂಡ್ ಸ್ವಲ್ಪ ಕಮ್ಮಿ ಇದೆ, ಏಕೆಂದರೆ ಇನಿಷಿಯಲ್ ಸ್ಟೆಪ್ ಆಗಿದ್ದರಿಂದ ನಾವು ಸಿಂಗರ್ಸ್ನ ಒಂದು 10-12 ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ಪ್ರತಿ ರೌಂಡ್ ಈಸ್ ಇಂಪಾರ್ಟೆಂಟು. ಇಲ್ಲಿ ಯಾರಿಗೂ ಕಂಪಲ್ಷನ್ ಇಲ್ಲ ಇದೇ ಹಾಡಬೇಕು ಅಂತ. ಅವ್ರಿಗೆ ಇಷ್ಟ, ಅವ್ರಿಗೆ ಯಾವುದು ಈಸಿ ಆಗುತ್ತೆ ಹಾಡೋದು ಇಷ್ಟ. ಕಷ್ಟಪಟ್ಟು ಹಾಡಿ ಕೆಡಿಸೋದಕ್ಕಿಂತ ಯಾವುದು ಮೋರ್ ಕಂಫರ್ಟೇಬಲ್ ಅದನ್ನು ಹಾಡಿಬಿಡಿ. ಇಲ್ಲಿ ಕಂಪಲ್ಷನ್ ಇಲ್ಲ, ಈಗ ಒಂದು ಪರ್ಟಿಕ್ಯುಲರ್ ರೌಂಡು ಇದೇ ಥರ ಹಾಡಬೇಕು ಅಂತ, ಇದೇ ಪ್ಯಾಟರ್ನ್ ಸಾಂಗ್ಸ್ ಹಾಡಬೇಕು ಅಂತ ಇಲ್ಲ. ಸೊ ಮಿಸ್ ಮಾಡಿಕೊಡ್ವಿ, ನಮಗೆ ಬೇಸರ ಆಗುತ್ತೆ ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಕಾಂಪಿಟೇಷನಲ್ಲಿ. ಸೊ ಇಬ್ಬರು ಡೈರೆಕ್ಟ್ ನೆಕ್ಸ್ಟ್ ರೌಂಡಲ್ಲಿದ್ದೀರಾ, 3 ಜನ ವೆಯ್ಟಿಂಗ್ ಲಿಸ್ಟಲ್ಲಿದ್ದೀರಾ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇವತ್ತಿನ ಎಪಿಸೋಡಲ್ಲಿ, ಇವತ್ತಿನ ಈ ರೌಂಡಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಂತ ಹೇಳ್ತಾ, ಯಾರು ಸೆಲೆಕ್ಟ್ ಆಗಿಲ್ಲ ಬೇಸರ ಪಡಬೇಡಿ, ನೀವಂತೂ ಡೇಂಜರ್ ಝೋನಲ್ಲಿ ಇರ್ತೀರಾ, ಸೆಲೆಕ್ಟ್ ಆಗುವಂತಹ ಚಾನ್ಸಸ್ಗಳು ಇರ್ಬೋದು, ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ, ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ನವರಿಗೆ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸುತ್ತಲ್ಲಿ ಮತ್ತಷ್ಟು ಹಾಡುಗಾರರ ಜೊತೆ ಸಿಗೋಣ ಅಂತ ಹೇಳ್ತಾ, ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಮಿಸ್ ಮಾಡಿ, ಹಾಗೆ ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಅಂಡ್ ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-Star Boiled Rice, shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Akshaya Kitchen Equipments, Citadel Developers.